ಪ್ರಕೃತಿಯಲ್ಲಿ ದೊರಕುವ ವಸ್ತುಗಳನ್ನೇ ಬಳಸಿ ತಮ್ಮ ಅಪ್ರತಿಮ ಕೌಶಲ್ಯದ ಮೂಲಕ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸುವುದು ಕೊರಗರ ಕುಲಕಸುಬು. ಇಲ್ಲಿಯ ಮೂಲ ನಿವಾಸಿಗಳ ಕಲಾತ್ಮಕತೆಯ ಶ್ರೀಮಂತಿಕೆಯನ್ನ ಅನಾವರಣಗೊಳಿಸುವಂತಹ ವಿನೂತನ ಪ್ರಯತ್ನ ಉಡುಪಿ ಜಿಲ್ಲೆಯ ಜಿಲ್ಲಾಡಳಿತ ನಡೆಸಿತು. ಅಜ್ಜರಕಾಡು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕೊರಗರ ಸಾಂಪ್ರದಾಯಿಕ ಕುಲಕಸಬು ಪ್ರದರ್ಶನದಲ್ಲಿ ಬುಟ್ಟಿ ಹೆಣೆಯುವುದು, ತಡ ಗರಸ ಕಟ್ಟುವ ಮೂಲ ಕಸಬು ಎಲ್ಲರ ಗಮನವನ್ನ ಸೆಳೆಯಿತು. ಪಾರಂಪರಿಕ ಕುಲಕಸುಬನ್ನ ಶಾಶ್ವತೀಕರಿಸುವ ನಿಟ್ಟಿನಲ್ಲಿ ಕೊರಗರ ಕುಲಕಸುಬು ಮುಂದಿನ ಪೀಳಿಗೆಗೂ ಉಳಿಸಿಕೊಳ್ಳುವುದು ಅವಶ್ಯಕ. ಆಧುನಿಕ ಯುಗದಲ್ಲಿ ಆರೋಗ್ಯ ಮತ್ತು ಪರಿಸರ ಸ್ನೇಹಿ ಗೃಹೋಪಯೋಗಿ ವಸ್ತುಗಳ ಬಳಕೆಯನ್ನ ಪ್ರೇರೇಪಿಸುವ ಆಶಯದೊಂದಿಗೆ ಜಿಲ್ಲಾಡಳಿತ, ಕ್ರೀಡಾ ಇಲಾಖೆ, ಕೊರಗ ಸಂಘಟನೆಗಳ ಆಶ್ರಯದಲ್ಲಿ ಕೊರಗರ ಸಾಂಸ್ಕೃತಿಕ ಉತ್ಸವ ಮತ್ತು ಕ್ರೀಡಾಕೂಟದ ಅಂಗವಾಗಿ ಈ ಪ್ರದರ್ಶನವು ಅದ್ಧೂರಿಯಾಗಿ ನಡೆಯಿತು. ಕೋಟ, ಕಾವಡಿ, ಬ್ರಹ್ಮಾವರ, ಸಾಲಿಗ್ರಾಮ, ಪಾಂಗಾಳ, ಹಕ್ಲಾಡಿ, ನಾಡ, ಗುಡ್ಡಿಯಂಗಡಿ ಹೀಗೆ ಜಿಲ್ಲೆಯ ನಾನಾ ಕಡೆಗಳಿಂದ 75ಕ್ಕೂ ಅಧಿಕ ಮಂದಿ ಕೊರಗ ಸಮುದಾಯದವರು ಈ ಪ್ರದರ್ಶನದಲ್ಲಿ ಭಾಗಿಯಾಗಿದ್ರು. ಹಿಟ್ಟು, ದವಸ ಧಾನ್ಯಗಳನ್ನು ಕೇರುವ ಗೆರಸಿ, ಅನ್ನ ಬಸಿಯುವ ಕುಡ್ಪು, ಸಣ್ಣ ಮತ್ತು ದೊಡ್ಡದಾದ ಹೂವಿನ ಬುಟ್ಟಿ ಮೊದಲಾದ ಪರಿಕರಗಳನ್ನು ವಿವಿಧ ವಿನ್ಯಾಸದಲ್ಲಿ ಸ್ಥಳದಲ್ಲೇ ತಯಾರಿಸಿ ಗಮನ ಸೆಳೆದ್ರು. ಒಬ್ಬೊಬ್ಬರು 4-5 ಬಗೆಯ ಪರಿಕರಗಳನ್ನು ತಯಾರಿಸುವ ಮೂಲಕ ತಮ್ಮಲ್ಲಿದ್ದ ಸೃಜನಾತ್ಮಕ ವೃತ್ತಿ ಕೌಶಲ್ಯವನ್ನ ಸಾಬೀತುಪಡಿಸಿದ್ರು. ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಕೊರಗ ಸಮುದಾಯದ ಒಂದು ಅತ್ಯಂತ ಉತ್ತಮವಾದಂಥ ಪ್ರಾತ್ಯಕ್ಷಿಕೆ ಮತ್ತು ಪ್ರದರ್ಶನ, ಅದೇ ರೀತಿ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಉತ್ಸವವನ್ನು ಇಂದು ಮತ್ತು ನಾಳೆ ನಾವು ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ನಮ್ಮ ಜಿಲ್ಲೆಯಲ್ಲಿರುವಂಥ ಕೊರಗ ಕುಟುಂಬದವರು ಈ ಹಿಂದೆ ಮಾಡಿದಂಥ ಕುಲಕಸುಬುಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ಆ ಕುಲಕಸುಬು ಬೆಳೆಯಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು 120ಕ್ಕೂ ಅಧಿಕ ಕುಟುಂಬಗಳು ಇವತ್ತು ನಮ್ಮ ಜೊತೆ ಕೈಗೂಡಿಸಿ ಇಂತಹ ಒಂದು ಕುಲಕಸುಬದ ತಯಾರಿಕೆ ಹಾಗೂ ಪ್ರಾತ್ಯಕ್ಷಿಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿದ್ದಾರೆ. 250ಕ್ಕೂ ಅಧಿಕ ಕುಟುಂಬಗಳು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇಂತಹ ಕುಲಕಸುಬಿನಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ಮುಂದೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ನೀಡಿ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಇನ್ನೂ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕೆನ್ನುವಂಥ ಉದ್ದೇಶ ನಮ್ಮದಾಗಿದೆ. ಅಲ್ಲದೆ ಇವತ್ತು ಕ್ರೀಡಾಕೂಟವನ್ನು ಕೂಡ ಇವತ್ತು ಹೊನಲು ಬೆಳಕಿನಲ್ಲಿ ಅಂತ ಹೇಳಿದರೆ, ಮೇಲ್ವರ್ಗದ ಜಾತಿಯಲ್ಲಿ ಯಾವ ರೀತಿಯ ಕ್ರೀಡಾಕೂಟವನ್ನು ಸಂಘಟನೆ ಮಾಡ್ತಾ ಇದ್ದೇವೆ, ಕೊರಗ ಕುಟುಂಬಕ್ಕೂ ಕೂಡ ಅದೇ ರೀತಿಯ ಒಂದು ಯೋಜನೆ ಮಾಡಬೇಕೆನ್ನೋ ಅವರ ಸಂಘಟಕರ ಮನವಿ ಮೇರೆಗೆ ಇವತ್ತು ಹೊನಲು ಬೆಳಕಿನಲ್ಲಿ ವಾಲಿಬಾಲ್ ಪಂದ್ಯಾಟ ಇರ್ಬೋದು, ಥ್ರೋಬಾಲ್ ಪಂದ್ಯಾಟ ಇರ್ಬೋದು, ಮ್ಯಾಟ್ನಲ್ಲಿ ಕಬಡ್ಡಿ ಪಂದ್ಯಾಟ ಇರ್ಬೋದು, ಹಾಗೂ ಸಿಂಥೆಟಿಕ್ ಟ್ರ್ಯಾಕ್ನಲ್ಲಿ ಕ್ರೀಡಾಕೂಟವನ್ನು ಕೂಡ ಇಂದು ಮತ್ತು ನಾಳೆ ನಾವು ಸಂಘಟನೆ ಮಾಡ್ತಾ ಇದ್ದೇವೆ. ಒಟ್ಟಾರೆ ಅಂತ ಹೇಳಿದರೆ ಕಳೆದ 3 ವರ್ಷಗಳಿಂದ ಕೊರಗ ಕುಟುಂಬಕ್ಕೆ ಕ್ರೀಡೆಗಳಿಗೆ ಹಾಗೂ ಸಂಸ್ಕೃತಿಗೆ ಪ್ರೋತ್ಸಾಹ ನೀಡುವುದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಕನ್ನಡದಲ್ಲಿ ತಮ್ಮೆ, ತುಳುವಲ್ಲಿ ಸಿಮೆ ಎಂದು ಕರೆಯುವ ಬಿದಿರಿನ ಮಾದರಿಯಲ್ಲಿರುವ ಉತ್ಪನ್ನ ಮತ್ತು ಕಾಡಿನಲ್ಲಿ ಸಿಗುವ ಬೀಳು, ಬೇರು ಬಳಸಿ ಈ ಪರಿಕರಗಳನ್ನು ತಯಾರಿಸಲಾಗುತ್ತೆ. ಹಿಂದೆಲ್ಲ ಇದು ಉಚಿತವಾಗಿ ಪರಿಸರದಲ್ಲಿಯೇ ಸಿಗುತ್ತಿತ್ತು. ಇತ್ತೀಚೆಗೆ ಕಚ್ಚಾ ಸಾಮಗ್ರಿಯನ್ನ ಹಣ ಕೊಟ್ಟು ಖರೀದಿಸಿ ಈ ಪರಿಕರಗಳನ್ನು ಸ್ಥಳೀಯ ಅಂಗಡಿ ಮತ್ತು ಸಂತೆ ಮಾರುಕಟ್ಟೆಗಳಿಗೆ ಮಾರಾಟವನ್ನ ಮಾಡಲಾಗುತ್ತೆ. ಸ್ಥಳೀಯ ಮಾರುಕಟ್ಟೆಯೇ ಆಧಾರವಾಗಿದ್ದು, ಹೊರ ಜಿಲ್ಲೆಗಳಿಂದ ಹೂವು, ಹಣ್ಣು ಮಾರಾಟಗಾರರು ದೊಡ್ಡ ಮತ್ತು ಸಣ್ಣ ಗಾತ್ರದ ಬುಟ್ಟಿಗೆ ಆಗಾಗ ಬೇಡಿಕೆ ನೀಡುತ್ತಾರೆ. ಸ್ಥಳೀಯ ನಿವಾಸಿಗಳು ಕೂಡ ವಿವಿಧ ಪರಿಕರಗಳು ಅಗತ್ಯವಿದ್ದಾಗ ಅದನ್ನು ಕೇಳಿದಾಗ ಹೋಗಿ ಮಾರಾಟ ಮಾಡುವ ಮೂಲಕ ಕೊರಗ ಸಮುದಾಯ ಕುಲವೃತ್ತಿ ನಂಬಿ ಇಂದಿಗೂ ಜೀವನವನ್ನ ಸಾಗಿಸುತ್ತಿದೆ. ಇದು ನಾವು ಸಿಬ್ಲು, ಬುಟ್ಟಿ, ಗೆರ್ಸಿ, ಕೋಳಿಗೂಡು ಅಂದರೆ ಕೋಳಿ ಕೌಂಚ ಹತ್ರಲ್ಲ ಆ ಥರದ್ದು, ಮತ್ತು ಹೆಣ್ಕಾಯಿ ಬುಟ್ಟಿ ಎಲ್ಲ ಮಾಡ್ತೇವೆ. ಇದು ಬೀಳು ಕಾಡಿಂದ ತರೋದು, ಬುಟ್ಟಿ ಮಾಡೋದು ತೆಮೆ ಅಂತೇಳಿ ಇರುತ್ತೆ, ಅದು ಮನೆಗೆ ಹೋಗಿ ತರೋದು ದುಡ್ಡು ಕೊಟ್ಟು. ಮತ್ತು ಒಂದು ದಿವಸಕ್ಕೆ ಎಲ್ಲ ರೆಡಿ ಇದ್ದರೆ, ಗೀಸಿ ಎಲ್ಲ ರೆಡಿ ಇದ್ದರೆ 1-2-3 ಮಾಡಬಹುದು. ಕೊರಗ ಸಮುದಾಯದ ಕುಲಕಸುಬು ನಶಿಸಿ ಹೋಗುತ್ತಿರುವ ಹೊತ್ತಿನಲ್ಲಿ ಮುಂದಿನ ಪೀಳಿಗೆ
ಇದನ್ನ ಪರಿಚಯಿಸಬೇಕು. ಈ ಕುಲಕಸುಬು ಕಲೆಯನ್ನ ಉಳಿಸಿ ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕ್ರೀಡಾಕೂಟ ಕಾರ್ಯಕ್ರಮದ ಭಾಗವಾಗಿ ಕಸುಬು ಪ್ರದರ್ಶನವನ್ನ ಆಯೋಜಿಸಲಾಗಿದೆ. ಇದರಲ್ಲಿ ಜಿಲ್ಲೆಯ ಸುಮಾರು 75ಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ರು. ಆದರೆ ಪ್ಲಾಸ್ಟಿಕ್ ಬಳಕೆಯಿಂದ ಕೊರಗ ಸಮುದಾಯ ತಯಾರಿಸುವ ಗೃಹೋಪಯೋಗಿ ವಸ್ತುಗೆ ಬೇಡಿಕೆ ಮಾತ್ರ ಕಡಿಮೆಯಾಗಿದೆ. ಮತ್ತೆ ಪರಿಸರ ಸ್ನೇಹಿ ವಸ್ತು ತಯಾರಿಕೆ ಮಾರಾಟಕ್ಕೆ ಕೊರಗ ಸಮುದಾಯಕ್ಕೆ ಇನ್ನಷ್ಟು ಪ್ರೋತ್ಸಾಹ ದೊರೆಯಬೇಕಿದೆ. ಆ ಮೂಲಕ ಸಮಾಜ, ಬಡ ಕುಟುಂಬಗಳು ಸ್ವಾವಲಂಬನೆಯ ಜೀವನ ಸಿಗುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7.